ಬಂಟ್ವಾಳ ತಾಲೂಕಿನ ಚೆನ್ನೈತೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಮದಪದವು ಕರಿಮಲೆ ರಮೇಶ್ ಪೈ ಸಭಾಂಗಣದಲ್ಲಿ ವಾಮದಪದವು ವಲಯ ಕಾಂಗ್ರೆಸ್ ಸಮಿತಿ ವತಿಯಿಂದ ಗ್ರಾಮ ಪಂಚಾಯತ್ ಚುನಾವಣೆಯ ಕಾಂಗ್ರೆಸ್ ಬೆಂಬಲಿತ ವಿಜೇತ ಸದಸ್ಯರ ಮತ್ತು ಕಾರ್ಯಕರ್ತರ ಅಭಿನಂದನಾ ಸಮಾರಂಭ ನಡೆಯಿತು. ಮಾಜಿ ಸಚಿವ ವೀರಮನಾಥ್ರಯ್ಯ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರನ್ನ ಸಮಾನವಾಗಿ ಪ್ರೀತಿಸುವ ಕಾಂಗ್ರೆಸ್ ಪಕ್ಷ ಬಡವರು, ಹಿಂದುಳಿದ ವರ್ಗದ ಜನರಿಗೆ ಬದುಕಲು ಅವಕಾಶವನ್ನು ಕಲ್ಪಿಸಿದ ಪಕ್ಷ ಅಂತ ಹೇಳಿದರು. ಬೇಲಿಗೆ ಸ್ಪಂದನ ಬರುತ್ತೆ. ಏನಾದ್ರು ತಪ್ಪಾಗಿರ್ತದೆ ಕ್ಷಮೆಲ್ಲಾಗಿ ನ್ಯಾಯವಾದ ಮಾತನ್ನು ಕೂಡ ಈ ಸಂದರ್ಭ ಬಂದರೆ ನನ್ನ ಅಪೇಕ್ಷೆ ಕೆಲವು ಸಾರಿ ಸಂದರ್ಭ ತಪ್ಪು ಹೆಂಗೆ ಮನುಷ್ಯ ಸಹಜ ತಪ್ಪಲ್ಲ ಮನಸ್ಸು ಸಹಜ ಒಂದು ಪಾತ್ರ. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಕಾಂಗ್ರೆಸ್ ಸದಸ್ಯರನ್ನ ಗೆಲ್ಲಿಸುವ ಕಾರ್ಯ ಆಗಬೇಕಾಗಿದ್ದು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುವಂತೆ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಚುನಾವಣೆ ಕೇವಲ 13 ಓಟ್ ನಮ್ಮ ಸೋತದು ಇಡೀ 5 ವರ್ಷ ನಮ್ಮ ಇನಿ ಶಪಥಾಪನ ಕೆಲಸ ಆತನ ದುಂಬುದ ದಿನಟ್ಟು ಹೆಚ್ಚಿನ ಮತಟ್ಟು ಜಿಲ್ಲಾ ಪಂಚಾಯತ್ ಅಂಚನೆ ಮಾತ ತಾಲೂಕು ಪಂಚಾಯತ್ ಗೆದ್ದು ಅಂಚನ ಕೆಲಸಗಳು ಮಾತಲ್ಲ ಕೈ ಜೋಡಿಸೋಡ್ ಮಾಡಿದೆ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಪರವಾದ. ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನ, ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿಗಳನ್ನ, ಕಳೆದ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನ ಅಭಿನಂದಿಸಲಾಯಿತು. ಈ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ, ಬಿ ಪದ್ಮಶೇಖರ್ ಜೈನ್, ಪ್ರಮುಖರಾದ ಸುದರ್ಶನ್ ಜೈನ್, ಕೆ ಮಾಯಿಲಪ್ಪ ಸಾಲ್ಯಾನ್, ಜಗದೀಶ್ ಕೊಯ್ಲಾ, ಅಮ್ಮುರೈ ಹರ್ಕಾಡಿ, ರಿಯಾಜ್ ಬಂಟ್ವಾಳ, ತಾಲೂಕು ಪಂಚಾಯತ್ ಸದಸ್ಯೆ ರತ್ನಾವತಿ ಜೆ ಶೆಟ್ಟಿ, ಎಪಿಎಂಸಿ ಸದಸ್ಯೆ ಭಾರತಿ ಶೆಟ್ಟಿ, ನವೀನ್ ಚಂದ್ರ ಶೆಟ್ಟಿ, ಶೌಕತ್ ಆಲಿ, ರಾಜೀವ ಕಕ್ಕೆಪದವು ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.